ಉಡುಪಿಯ ಬೀಡಿನಗುಡ್ಡೆಯಲ್ಲಿರುವ ಹರಿಜನ ಕಾಲೋನಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಶ್ರಯದಲ್ಲಿ ದೀಪಾವಳಿಯ ಆಚರಣೆ ವಿಶಿಷ್ಟವಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಕಾಲೋನಿಯ 10 ಮನೆಗಳಿಗೆ ಸ್ವಯಂ ಸಂಘದ ಕಾರ್ಯಕರ್ತರೊಂದಿಗೆ ತೆರಳಿ ಹಣತೆ ದೀಪ ಬೆಳಗಿಸಿ ಮನೆಯ ಸದಸ್ಯರ ಜೊತೆ ಉಭಯ ಕುಶಲೋಪರಿಯನ್ನು ನಡೆಸಿ ಬೆಳಕಿನ ಹಬ್ಬದ ಆಶೀರ್ವಾದ ಕೈದರು. ಬಳಿಕ ಅಲ್ಲಿನ ಪ್ರಾರ್ಥನಾ ಮಂದಿರಕ್ಕೆ ಭೇಟಿಯನ್ನು ನೀಡಿ ದೇವರ ಸಾಲಂಕೃತ ಭಾವಚಿತ್ರಗಳಿಗೆ ಮಂಗಳಾರತಿಯನ್ನು ಬೆಳಗಿ ಕಾಲೋನಿಯ ನಿವಾಸಿಗಳು ಅರ್ಪಿಸಿದ ಭಕ್ತಿ ಗೌರವವನ್ನು ಸ್ವೀಕರಿಸಿ ಅನುಗ್ರಹ ಸಂದೇಶ ನೀಡಿದರು. ನಮ್ಮ ಪೂರ್ವಜರು ಹಾಕಿಕೊಟ್ಟ ಸನಾತನ ಸಂಪ್ರದಾಯ ಮತ್ತು ಆಚರಣೆಗಳನ್ನು ಮುಂದುವರಿಸಿಕೊಂಡು ಬರಬೇಕು. ಎಷ್ಟೇ ಕಷ್ಟ ಬಂದರೂ ದೇವರ ಸ್ಮರಣೆ ತಪ್ಪಬಾರದು. ನಮ್ಮ ವಿಹಿತ ಕರ್ತವ್ಯಗಳ ಜೊತೆಗೆ ಭಗವಂತನ ಕೃಪೆಗಾಗಿ ಅನುನಿತ್ಯ ಪ್ರಾರ್ಥಿಸಬೇಕು ಎಂದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ದೇಶದಾದ್ಯಂತ ಅಸ್ಪೃಶ್ಯತಾ ನಿವಾರಣೆಯ ಪ್ರಯುಕ್ತ ಹರಿಜನರ ಬಡಾವಣೆಗಳಲ್ಲಿ ದೀಪಾವಳಿಯಂತಹ ಹಬ್ಬಗಳ ಆಚರಣೆಯನ್ನ ಹಮ್ಮಿಕೊಂಡಂತಹ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಕಾಲೋನಿಯ ಮನೆಗಳ ದೇವರ ಕೋಣೆಯ ಗೋಡೆಗಳಲ್ಲಿ ಅಳವಡಿಸಲು ರಾಮಕೃಷ್ಣ ಮಂತ್ರಗಳ ಫಲಕಗಳನ್ನು ಶ್ರೀಗಳು ವಿತರಿಸಿದರು. ಅಂಜಿ ರಾಮದೇವರು ಕೃಷ್ಣದೇವರು ಅక్కడ ಅನುಗ್ರಹ ನಮ್ಮ ಮಾತೆಲ್ಲ ಬದುಕಲ್ಲ ನಿತ್ಯ ಬೋಡು ನಮ್ಮ ಬದುಕಡು ನಮ್ಮ ಎಡ್ಡ ಯಶಸ್ಸನ್ನು ಪಡೆಯುವನುಡು ಪಡೆದ ನಮ್ಮ ಆಲೋಚನೆ ಮಲ್ಪುವ ರಾತ್ರಿ ಪಗಲು ಪಡೆದ ನಮ್ಮ ಬೆನ್ಬಿನ ಈಗೋಸ್ಕರನೇ ನಮ್ಮ ಈ ಪ್ರಯತ್ನವು ಯಶಸ್ಸು ತಿಕ್ಕೊಡು ಬಂದ ಅಂಡ ದೇವರನ್ನ ಅನುಗ್ರಹ ಎಲ್ಲ ಕೊಡು ಪಕ್ಕಿ ಒಂಜಿ ಎತ್ತರದ ಆಕಾಶಡು ಪೊರ್ಲುಡೆ ಪಾರೊಂದು ಪೋಡು ಬಂದ ಅಂಡ ಒಂಜಿ ರೆಂಕೆ ಯಾವ 2 ರೆಂಕೆ ಬೋಡು ಅಂಜನೆ ನಮ್ಮ ಬದುಕು ಪೊರ್ಲುಡೆ ಸಾಗಡು ಬಂದ ಅಂಡ ನಮ್ಮ ಪ್ರಯತ್ನ